ಉದ್ಯಮಿ ಸಂಜಯ್ ಕಪೂರ್ ಬಿಟ್ಟು ಹೋದ 30,000 ಕೋಟಿ ರೂಪಾಯಿಗಳ ಸಂಪತ್ತುಗಳ ಮೇಲೆ ಹಕ್ಕು ಹೊಂದಲು ತಾಯಿಯ ಸೊಸೆಯ ವಿರುದ್ಧ ಯುದ್ಧ ಸಾರಿದ್ದಾರೆ. ಕಳೆದ ತಿಂಗಳು ಸಾವಿಗೀಡಾದ ಸಂಜಯ್ ಕಪೂರ್ ಕುಟುಂಬದ ಸೋನಾ ಗ್ರೂಪ್ 30,000 ಕೋಟಿ ರೂಪಾಯಿಗಳ ಸಂಪತ್ತನ್ನು ಹೊಂದಿದೆ. ಸೋನಾ ಬಿಎಲ್ಡಬ್ಲ್ಯೂ ಫೋರ್ಜಿಂಗ್ ಲಿಮಿಟೆಡ್ ಮುಖ್ಯ ಕಂಪನಿಯಾಗಿದ್ದು, ಕುಟುಂಬದ ಆಸ್ತಿಯಾದರೂ ಸಂಜಯ್ ಕಪೂರ್ನ ತಾಯಿ ಅದರಲ್ಲಿ ಷೇರು ಹೊಂದಿಲ್ಲ. ಸಣ್ಣ ಪ್ರಮಾಣದಲ್ಲಿ ಆಕೆಯ ಗಂಡ ಕಂಪನಿ ಆರಂಭಿಸಿದ್ರು. ರಾಣಿ ಕಪೂರ್ ಈ ಬಗೆಗೆ ಬೋರ್ಡ್ ಮೀಟಿಂಗ್ ಕರೆದು ನಾನೇ ಪೂರ್ಣ ಮಾಲಕಿ ಎಂದು ನೋಟಿಸು ನೀಡಿದ್ರು. ಆದರೆ ಹಲವು ಕಾರಣಕ್ಕೆ ಬೋರ್ಡ್ ಮೀಟಿಂಗ್ ನಡೆಯಲಿಲ್ಲ. ನನ್ನ ಸೊಸೆ ಪ್ರಿಯಾ ಸಚ್ದೇವ್ ಕಪೂರ್ ನಮ್ಮ ಆಸ್ತಿಯ ಬಗೆಗೆ ಮಾತನಾಡಲು ಹಕ್ಕು ಹೊಂದಿಲ್ಲ ಎಂದು ರಾಣಿ ಕಪೂರ್ ವಾದವಾಗಿದೆ. 2019ರಲ್ಲಿ ಏಕೈಕ ಮಾಲೀಕ ಸಂಜಯ್ ಕಪೂರ್ ಎಂದು ಬೋರ್ಡ್ ಮೀಟಿಂಗ್ ತೀರ್ಮಾನಿಸಿತ್ತು. ಅವರದ್ದು ದಿಢೀರ್ ಸಾವಾದುದರಿಂದ ವಿಲ್ ಮಾಡಿಸಿಲ್ಲ. ಈಗ ಕಾನೂನು ಕದನ ನಡೆದಿದೆ. ಕರಿಷ್ಮಾ ಕಪೂರ್ರನ್ನು ಮದುವೆಯಾಗಿದ್ದ ಸಂಜಯ್ ಕಪೂರ್ 2016ರಲ್ಲಿ ಬಿಡುಗಡೆ ಪಡೆದು ಮಕ್ಕಳು ಮಡದಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದಾರೆ. 2017ರಲ್ಲಿ ಸಂಜಯ್ರು ರೂಪದರ್ಶಿ ಪ್ರಿಯಾ ಸಚ್ದೇವ್ರನ್ನು ಮದುವೆಯಾಗಿದ್ರು. Volkswagen. Volkswagen Mangalore, Airport Road, Yeyadi, Mangalore. Volkswagen.